ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಈ ವರ್ಷ ನಾವು ಅಮೃತ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಾರ್ವಜನಿಕ ಕಚೇರಿ ಕಟ್ಟಡ ಹಾಗೂ ಮನೆ ಮನೆಗಳಲ್ಲಿ ಹರ್ ಘರ್ ತಿರಂಗ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮಿಸ್ತಾ ಇದ್ದೇವೆ. ನಾವು ಇವತ್ತು ಮಹಾಲಿಂಗೇಶ್ವರ ಟೆಂಪಲಲ್ಲಿ ಇವತ್ತು ಒಂದು ವಿನೂತನವಾಗಿ ನಾವು ಗೋಪುರವನ್ನು ಅಲಂಕರಿಸಿದ್ದೇವೆ. ಸಾಕಷ್ಟು ಜನರು ಅದನ್ನು ಸಂತೋಷ ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ. ಹಾಗೆಯೇ ನಾವು ಈ ವರ್ಷ ಮತ್ತೆ ಹರ್ ಘರ್ ತಿರಂಗ ಒಂದು ಘೋಷಣೆ ವಾಕ್ಯದೊಂದಿಗೆ ಪ್ರತಿ ಮನೆಯಲ್ಲಿ ಸಹ ನಾವು ರಾಷ್ಟ್ರಧ್ವಜವನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ಮನೆಯಲ್ಲೂ ಸಂತೋಷವಾಗಿ ಎಲ್ಲರೂ ಹಾಕ್ತಾ ಇದ್ದಾರೆ. ಹಾಗೆಯೇ ನಾವು ಈ ಒಂದು ರಾಷ್ಟ್ರಧ್ವಜವನ್ನು ನಾವು ಸ್ವಸಹಾಯ ಸಂಘದ ಮುಖಾಂತರ ಸುಮಾರು ಗ್ರಾಮಾಂತರ ಪ್ರದೇಶದಲ್ಲಿ 12,000 ಹಾಗೂ ನಗರ ಪ್ರದೇಶದಲ್ಲಿ ಒಂದು 10,000ದಷ್ಟು ನಾವು ಈಗಾಗಲೇ ಹಂಚಿದ್ದೇವೆ. ಅದನ್ನು ನಾವು ಗ್ರಾಮ ಮಟ್ಟದಲ್ಲಿ ಬೇರೆ ಬೇರೆ 3 ದಿವಸ ನಾವು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ. ಹಾಗೆಯೇ ವಿಜೃಂಭಣೆಯಿಂದ ಬೇರೆ ಬೇರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾಗೂ ನಗರ ಪಂಚಾಯತ್ ಜಾಥಾಗಳಿರ್ಬೋದು ಹಾಗೂ ತಾಲೂಕು ಮಟ್ಟದ ಪ್ರೋಗ್ರಾಮ್ ಇರ್ಬೋದು. ಇವತ್ತು ಸಹ ನಾವು ಎಲ್ಲ ಅಧಿಕಾರಿ ಮಟ್ಟದಲ್ಲಿ ಸಭೆಯನ್ನು ಶಾಸಕರ ನೇತೃತ್ವದಲ್ಲಿ ಕರೆದು ಅವರಿಗೆ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೇವೆ. ಯಾವ ರೀತಿ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಗೊಳಿಸುವ ಬಗ್ಗೆ ಪ್ರಗತಿಯನ್ನು ತಗೊಂಡಿದ್ದೇವೆ. ಅದೇ ರೀತಿ ಇವತ್ತು ನಾವು ಮಹಾಲಿಂಗೇಶ್ವರ ಟೆಂಪಲಲ್ಲಿ ಅತ್ಯಂತ ಜನರು ಎಲ್ಲರೂ ಬರ್ತಾ ನೋಡ್ತಾ ಸೆಲ್ಫಿ ಎಲ್ಲ ತೆಗೊಳ್ತಾ ಸ್ಟೇಟಸ್ ಎಲ್ಲ ಹಾಕ್ತಾ ಇದ್ದಾರೆ. ಹಾಗೆ ಈ ಸಲ ವಿಶೇಷವಾಗಿ ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ದೇಶದ ಸಮಸ್ತ ಜನತೆಗೆ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುವ ರಾಧಾಸ್ ಸಿಲ್ಕ್ಸ್ ಟೆಕ್ಸ್ಟೈಲ್ ರೆಡಿಮೇಡ್ ಫ್ಯಾಮಿಲಿ ಶೋರೂಮ್, ಕೋರ್ಟ್ ರಸ್ತೆ, ಪುತ್ತೂರು.